ಶ್ರೀ ಅಶೋಕ್ ಕುಮಾರ್ ರೈ ಅವರ ಬಗ್ಗೆ ಪುತ್ತೂರಿನ ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರವರು ಅನೇಕ ಆರೋಪಗಳನ್ನು ಹೊರಿಸುವ ಮೂಲಕ ಅವರ ಒಂದು ಸಣ್ಣತನವನ್ನು ಮಠಂದೂರವರು ಪ್ರದರ್ಶನ ಮಾಡಿರುತ್ತಾರೆ. ನಾವು ಗಮನಿಸಿದ ಹಾಗೆ ಇವತ್ತು ಪುತ್ತೂರಿನಲ್ಲಿ ನೂತನ ಶಾಸಕರಾಗಿ ಇವತ್ತು ಸಂಜೀವ ಮಠಂದೂರವರು ನೂತನ ಶಾಸಕರಾಗಿ ಇವತ್ತು ಅಶೋಕ್ ಕುಮಾರ್ ರೈ ಅವರು 100 ದಿನಗಳ ಕಾಲದಲ್ಲಿ ಪುತ್ತೂರಿನ ಜನರ ಒಂದು ರೀತಿಯ ಅಭಿವೃದ್ಧಿಯಲ್ಲಿ ಮನಗೆದ್ದಿರುತ್ತಾರೆ. ಈ ನಿಟ್ಟಿನಲ್ಲಿ ನಿನ್ನೆ ತಾನೇ ಶಾಸಕರ ಒಂದು ನೂತನ ಕಚೇರಿಯ ಪ್ರಾರಂಭಗೊಂಡಿರುತ್ತದೆ. ಈ ನೂತನ ಕಚೇರಿಯ ಪ್ರಾರಂಭ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಸಾರ್ವಜನಿಕರು ಭಾಗವಹಿಸಿ ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರಿಗೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಅರ್ಪಿಸಿರುತ್ತಾರೆ. ಇಲ್ಲಿ ಇವತ್ತು ಮಾಜಿ ಶಾಸಕರು ಮಠಂದೂರವರು ಆ ಒಂದು ಕಚೇರಿಯ ಆದ ಖರ್ಚನ್ನು ನಗರಸಭೆಯ ಅನುದಾನದಿಂದ ಜಿಲ್ಲಾಧಿಕಾರಿಗಳು 31 ಲಕ್ಷ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿರುವಂಥದ್ದು ಮತ್ತು ಇದು ಜನರ ತೆರಿಗೆಯ ಹಣ, ಇದರ ದುರುಪಯೋಗ ಆಗಿದೆ, ಇದು ಇಷ್ಟೊಂದು ಐಷಾರಾಮಿ ಕಚೇರಿ ಶಾಸಕರಿಗೆ ಬೇಕಿತ್ತಾ ಅಂತ ಹೇಳುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಂಥ ಪ್ರಶ್ನೆಗಳನ್ನು ಅಥವಾ ಇಂಥ ಆರೋಪಗಳನ್ನು ಮಾಜಿ ಶಾಸಕರು ಸಂಜೀವ ಮಠಂದೂರವರಿಗೆ ಕೇಳುವ ನೈತಿಕತೆ ಉಂಟಾ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ. ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಈಗಾಗಲೇ ಈ ಕ್ಷೇತ್ರದ ಒಂದು ಅಭಿವೃದ್ಧಿಯ ಬಗ್ಗೆ ದೊಡ್ಡ ಮಟ್ಟದ ಅನೇಕ ಚಿಂತನೆಗಳನ್ನು ನಡೆಸಿರುವಂಥದ್ದು. ಬಹಳ ಪ್ರಾಮುಖ್ಯವಾಗಿ ಶಾಸಕನಾಗಿ ಚುನಾಯಿತನಾದ 3 ದಿನಗಳಲ್ಲಿ ಪುತ್ತೂರಿಗೆ ಒಂದು ರೀತಿಯ ವೈದ್ಯಕೀಯ ಮೆಡಿಕಲ್ ಕಾಲೇಜನ್ನು ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಸುಮಾರು 40 ಎಕರೆ ಜಮೀನನ್ನು ದಾಖಲೆಗಳನ್ನು ಸರಿಪಡಿಸಿ ಈ ಒಂದು ವಿಚಾರವನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಲ್ಲದೆ ಇವತ್ತು ಇಡೀ ಕ್ಯಾಬಿನೆಟ್ಟಿನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಪುತ್ತೂರಿಗೆ ವೈದ್ಯಕೀಯ ಕಾಲೇಜ್ ಬರಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿರುವಂಥದ್ದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ. ಎರಡನೇದಾಗಿ ಪುತ್ತೂರಿನಲ್ಲಿ ಇವತ್ತು ಮಾಣಿಯಿಂದ ಪುತ್ತೂರು ತನಕ ಬರುವಂಥ 4 ಪಥದ ರಸ್ತೆಯನ್ನು ಆದಷ್ಟು ಶೀಘ್ರವಾಗಿ ಕೇಂದ್ರ ಸರ್ಕಾರದ ಜೊತೆ ಸೇರಿ ಆ ಒಂದು ರಸ್ತೆ ಕಾಮಗಾರಿಯನ್ನು ಮಾಡುವಂಥದ್ದಿರ್ಬೋದು, ಅಥವಾ ಪುತ್ತೂರಿಗೆ ಒಳಚರಂಡಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡುವ ನಿಟ್ಟಿನ ಯೋಚನೆಗಳಿರ್ಬೋದು, ಅಥವಾ ಈಗಾಗಲೇ ಪುತ್ತೂರಿನಿಂದ KMF ಮಂಗಳೂರಿಗೆ ವರ್ಗಾವಣೆಗೊಂಡಿರುವುದನ್ನು ಪುನರಪಿ ಮಂಗಳೂರಿನ KMF ಅನ್ನು ಪುತ್ತೂರಿನಲ್ಲಿ ಪ್ರಾರಂಭ ಮಾಡಿ ಈ ಭಾಗದ ಜನರಿಗೆ ಉದ್ಯೋಗ ಮತ್ತು ಅದರಿಂದ ಆಗುವಂಥ ಲಾಭವನ್ನು ಗಳಿಸುವ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ಆಗಬೇಕು ಅಂತ ಹೇಳುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು. ಅದರ ಜೊತೆಯಾಗಿ ಇವತ್ತು ಕೊಯ್ಲಾದಲ್ಲಿರುವಂಥ ಪಶುವೈದ್ಯಕೀಯ ಆ ಒಂದು ಸಂಸ್ಥೆಗೆ ಸುಮಾರು 20 ಕೋಟಿ ರೂಪಾಯಿಗಳನ್ನು ಸರ್ಕಾರದಿಂದ ಬಿಡುಗಡೆಗೊಳಿಸುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮೊನ್ನೆ ತಾನೇ ಸುಮಾರು 5,61 ಲಕ್ಷ ರೂಪಾಯಿಗಳ ದೊಡ್ಡ ಮೊತ್ತವನ್ನು ದೇವಸ್ಥಾನದ ಅಭಿವೃದ್ಧಿಗೆ ಮೀಸಲಿರಿಸುವಂಥದ್ದು ಮತ್ತು ಈ ಕ್ಷೇತ್ರದ ಅನೇಕ ಜನಪರ ಕೆಲಸ ಕಾರ್ಯಗಳಿಗೆ ಬಹಳಷ್ಟು ಮುತುವರ್ಜಿ ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ಪುತ್ತೂರು ತಾಲೂಕು, ನೆರೆಯ ಬಂಟ್ವಾಳ ಮತ್ತು ಸುಳ್ಯ ವಿಧಾನಸಭಾ ಕ್ಷೇತ್ರಗಳೊಳಗೊಂಡಂತೆ ಸುಮಾರು 960 ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ತರುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಈ ಕ್ಷೇತ್ರದ ಜನರಿಗೆ ಇವತ್ತು ಇಂಥ ಒಂದು ಜನಪ್ರಿಯ ಶಾಸಕರನ್ನು ಆಯ್ಕೆ ಮಾಡಿರುವುದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೇವೆ. ಅದಲ್ಲದೆ ಪುತ್ತೂರಿನಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶಗಳಿಲ್ಲದೆ ಇವತ್ತು ನಾವು ಕಂಡಿದ್ದೇವೆ. ಪ್ರತಿ ಸಲವೂ ಅಧಿಕಾರಿಗಳ ವರ್ಗಾವಣೆ ಆಗುವಾಗ ಆ ಅಧಿಕಾರಿಗಳ ವರ್ಗಾವಣೆಯಲ್ಲಿ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ನಡೀತಾ ಇತ್ತು. ಆದರೆ ಈ ಬಾರಿ ನಾವು ಪುತ್ತೂರಿನಲ್ಲಿ ಚಾಲೆಂಜ್ ಮಾಡ್ತೇವೆ, ಯಾರಿಗೂ ಬೇಕಿದ್ದರೂ ಸವಾಲು ಹುಡ್ತಾ ಇದ್ದೇವೆ. ಯಾರಾದರೂ ಒಬ್ಬ ಅಧಿಕಾರಿ ಲಂಚ ಕೊಟ್ಟು ಪುತ್ತೂರಿಗೆ ಅಧಿಕಾರಿಯಾಗಿ ಬಂದಿದ್ದರೆ ನಾವು ಯಾವ ತ್ಯಾಗಕ್ಕೂ ನಾವು ಸಿದ್ಧರಿದ್ದೇವೆ. ಹಾಗಾಗಿ ಅದಕ್ಕೆಲ್ಲ ಕಾರಣ ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು.
ಇದಕ್ಕೆ ಯಾವುದಕ್ಕೂ ಲಂಚ ಭ್ರಷ್ಟಾಚಾರಕ್ಕೆ ಅವಕಾಶಗಳು ಕೊಡದೆ ಒಂದು ರೀತಿಯ ಪಾರದರ್ಶಕವಾಗಿ ಈ ಕ್ಷೇತ್ರದ ಜನರ ಕೆಲಸ ಕಾರ್ಯಗಳಾಗಬೇಕು ಅಂತೇಳುವ ನಿಟ್ಟಿನಲ್ಲಿ ಅವರು ಪ್ರಯತ್ನಗಳನ್ನು ಪಡ್ತಾ ಇರುವಾಗ ಇವತ್ತು ಈ ಕ್ಷೇತ್ರದ ಮಾಜಿ ಶಾಸಕರು ಸಂಜೀವ ಮಠಂದೂರು ಅವರಿಗೆ ಹೊಟ್ಟೆ ನೋವು ಪ್ರಾರಂಭವಾದ್ದು ನಮಗೆ ದುರಾದೃಷ್ಟ. ಯಾಕಂತ ಹೇಳಿದರೆ ಅವರು ಒಂದು ಕಡೆ ಹೇಳ್ತಾರೆ, ನಾನು ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು ಇವರು ರಿಬ್ಬನ್ ಕಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಈ ಪುಣ್ಯಾತ್ಮ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತೇಳಿ ಈ ಕ್ಷೇತ್ರದ ಜನರಿಗೆ ಗೊತ್ತಿದೆ. ಏನೆಲ್ಲ ಕೆಲಸಗಳನ್ನು ಮಾಡಿ ಇವತ್ತು ಇನ್ನೊಮ್ಮೆ ಚುನಾವಣೆಗೆ ನಿಲ್ಲದಂತೆ ಆಯಿತು ಅಂತ ಹೇಳುವಂಥದ್ದು ಈ ಭಾಗದ ಜನರಿಗೆಲ್ಲರಿಗೂ ಗೊತ್ತಿದೆ. ಆಗಿರುವಾಗ ಇವರು ಪುನಃ ನಾನು ರಿಬ್ಬನ್ ಕಟ್ ಮಾಡುವಂಥ ಕೆಲಸವನ್ನು ನೂತನ ಶಾಸಕರು ಮಾಡ್ತಾ ಇದ್ದಾರೆ ಅಂತ ಹೇಳುವ ಮಾತನ್ನು ಹೇಳುವಾಗ ನಮಗೆ ಒಂದು ರೀತಿಯ ಮಠಂದೂರು ಅವರಿಗೆ ಇಷ್ಟು ಕನಿಷ್ಠ ಜ್ಞಾನವೂ ಇಲ್ಲ ಅಂತ ಹೇಳುವಂಥದ್ದು ನಮಗೆ ಇವತ್ತು ಪ್ರಶ್ನಾರ್ಥಕವಾಗಿ ಕಾಣ್ತಾ ಇದೆ. ಅದಲ್ಲದೆ ಒಂದು ಕಚೇರಿಗೆ ಖರ್ಚು ಮಾಡಿರುವಂಥದ್ದು, ಕಚೇರಿಯು ಒಂದು ನಿನ್ನೆ ತಾನೇ ನಮ್ಮ ಶಾಸಕರು ಉಲ್ಲೇಖ ಮಾಡ್ತಾರೆ, ಒಂದು ಒಳ್ಳೆಯ ಕಚೇರಿ ಇದ್ದರೆ ಸಾರ್ವಜನಿಕರಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಬಂದು ಸ್ವಚ್ಛ ಮನಸ್ಸಿನಿಂದ ಪರಿಶುದ್ಧವಾಗಿ ವಿಶಾಲವಾದ ಒಂದು ಪ್ರದೇಶದಲ್ಲಿ ಇವತ್ತು ಪಾರ್ಕಿಂಗ್ ಇರ್ಬೋದು ಅಥವಾ ಜನರಿಗೆ ಕೂತ್ಕೊಳ್ಳಿಕ್ಕೆ ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಹೋಗಲಿ ಅಂತೇಳಿ ಒಂದು ಕಚೇರಿಯನ್ನು ಮಾಡಿದ್ದಾರೆ. ಇವತ್ತು ಅಶೋಕ್ ಕುಮಾರ್ ಅವರಿಗೆ ಯಾವುದೇ ಭ್ರಷ್ಟಾಚಾರ, ಯಾವುದೇ ಲಂಚದ ಯಾವುದೇ ಆಸೆಗಳು ಅವರಲ್ಲಿ ಇಲ್ಲ. ಚುನಾವಣೆಯ ಸಂದರ್ಭ ಇರ್ಬೋದು, ಅದರ ನಂತರ ದಿನಗಳಲ್ಲಿ ಇರ್ಬೋದು, ಈ ಭಾಗದ ಜನರಿಗೆ ಯಾವುದನ್ನು ಬೇಕಿದ್ದರೂ ಒದಗಿಸಲು ಅತ್ಯಂತ ಪ್ರಾಮಾಣಿಕವಾಗಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇಂಥ ಕಚೇರಿಗಳ 100 ಪಾಲು 1000 ಪಾಲು ಪಟ್ಟಿನ ಸ್ವಂತ ಕಚೇರಿ ಹೊಂದಿರುವಂಥ ಅಶೋಕ್ ಕುಮಾರ್ ಅವರಿಗೆ ಸರ್ಕಾರದ ಈ ಕಚೇರಿಯ ಪ್ರಶ್ನೆಯನ್ನು ಕೇಳಲಿಕ್ಕೆ ಮಠಂದೂರು ಅವರಿಗೆ ಅವಕಾಶ ಇಲ್ಲ, ಅವರಿಗೆ ನೈತಿಕತೆ ಇಲ್ಲ. ಹಾಗಾಗಿ ಇವತ್ತೊಂದು ಸಣ್ಣ ಪ್ರಶ್ನೆಯನ್ನು, ಸರ್ಕಾರದ ತೆರಿಗೆ ಹಣವನ್ನು ದುರುಪಯೋಗ ಮಾಡಿದರು ಅಂತೇಳಿ. ಸರ್ಕಾರದ ತೆರಿಗೆ ಹಣದಲ್ಲೇ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುವಂಥದ್ದು, ಅದು ಸಾರ್ವಜನಿಕರಿಗಾಗಿ. ಇವತ್ತು ಅಶೋಕ್ ಕುಮಾರ್ ಅವರು ತನ್ನ ಸ್ವಂತ ಮನೆಯಾಗಿ ಯಾವುದನ್ನು ಮಾಡಿಕೊಳ್ಳಿಲ್ಲ. ಸಾರ್ವಜನಿಕರು ಬಂದು ತನ್ನನ್ನು ಭೇಟಿಯಾಗುವಂಥ ಒಂದು ಕಚೇರಿಯನ್ನು ಒಂದು ಸುಂದರವಾಗಿ ನಿರ್ಮಿಸಿಕೊಂಡಿದ್ದರೆ, ಇವತ್ತು ಮಠಂದೂರು ಅವರಿಗೆ ಆ ಯೋಗ ಇಲ್ಲ ಅಂತಿದ್ದರೆ ಅಶೋಕ್ ಕುಮಾರ್ ಅವರು ಯಾಕೆ ಮಾಡಬಾರ್ದು? ಒಂದು ವೇಳೆ ಮಠಂದೂರು ಅವರಿಗೆ ನಿಮಗೆ ಅಷ್ಟೊಂದು ಹೊಟ್ಟೆ ನೋವಿದ್ದರೆ ನಮ್ಮ ಶಾಸಕರು ಇವತ್ತು ಆ ಕಚೇರಿಗಾದಂಥ ಎಲ್ಲ ಖರ್ಚುಗಳನ್ನು ತನ್ನ ಕೈಯಿಂದ ಹಾಕಲಿಕ್ಕೆ ಅವರಿಗೆ ತಾಕತ್ತಿದೆ, ಅವರು ಮಾಡ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಅವರಿಗೆ ಬರುವಂಥ ಸಂಬಳ ಏನು ಒಂದು ಮಾಸಿಕ ಸಂಬಳ ಇದೆ, ಆ ಸಂಬಳಕ್ಕಿಂತ 2 ಪಟ್ಟು ಈ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಬೇರೆ ಬೇರೆ ಕಚೇರಿಯಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನು ಇವತ್ತು ಅವರೇ ಒಂದು 7 ಜನ 6 ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ಅವರಿಗೆ ತನ್ನ ಕೈಯಿಂದ ಸಂಬಳ ಕೊಟ್ಟು ಆ ಒಂದು ಕೆಲಸವನ್ನು ಜನಸಾಮಾನ್ಯರಿಗೆ ಮಾಡ್ತಾರೆ ಅಂತಿರುವಾಗ, ಇವರು ಈ ಕಚೇರಿಯ ವಿಚಾರವಾಗಿ ಮಠಂದೂರು ಅವರು ಮಾತಾಡ್ತಾರೆ ಅಂತ ಹೇಳುವಾಗ ನಮಗೆ ನಾಚಿಕೆ ಆಗ್ತದೆ. ಯಾಕೆ ಈ ಮಠಂದೂರು ಅವರು ಇಷ್ಟು ಸಣ್ಣತನಕ್ಕೆ ಹೋಗ್ತಾ ಇದ್ದಾರೆ ಅಂಥೇಳಿ. ಅದರ ಜೊತೆಗೆ ಅವರು ಪ್ರತಿಭಟನೆ ಮಾಡ್ತಾರಂತೆ. ಏನು ಪ್ರತಿಭಟನೆ ನೀವು ಸಾರ್ವಜನಿಕರ ಮುಂದೆ ಮಾಡ್ತೀರಾ ಅಂತೇಳಿ ನಾವು ನೋಡ್ತೇವೆ, ನಮಗೆ ಗೊತ್ತಿದೆ. ನಿಮ್ಮ ಎಲ್ಲ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ, ಹಿಂದಿನ ಸರ್ಕಾರ ಇರುವಾಗ ಪ್ರತಿಯೊಂದು ಕಚೇರಿಗೆ ಹೋಗುವಾಗ ಕಂಬಗಳು ಲಂಚಗಳನ್ನು ಕೇಳ್ತಾ ಇತ್ತು. ಇವತ್ತು ಅಂಥ ಪರಿಸ್ಥಿತಿಗಳಿಲ್ಲ. ಯಾವುದೇ ಕಚೇರಿಯಲ್ಲಿ ಹೋದರೂ ಸಹ ಸಾರ್ವಜನಿಕರಿಗೆ ಕಂದಾಯಕ್ಕೆ ಸಂಬಂಧಪಟ್ಟದಿರ್ಬೋದು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ಬೋದು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದಿರ್ಬೋದು, ಯಾವ ಕಚೇರಿಯಲ್ಲೂ ಸಹ ಲಂಚ ಕೊಡದೆ ಕೆಲಸ ಕಾರ್ಯಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಅಭಿಮಾನ ಪಡ್ತಾ ಇರುವಾಗ, ಮಠಂದೂರು ಅವರು ಏನೋ ಅವರಿಗೇನು ಮಾತಾಡಲಿಕ್ಕೆ ಅವಕಾಶಗಳು, ಸಬ್ಜೆಕ್ಟುಗಳು ಸಿಗಲಿಲ್ವೋ ಏನೋ, ಎಲ್ಲ ಸಲ್ಲದ ವಿಚಾರಗಳನ್ನು ಇವತ್ತು ಒಂದು ಸುಂದರವಾದ ಕಚೇರಿಯಲ್ಲಿ ಒಳ್ಳೆಯ ಕೆಲಸ ಮಾಡಲಿ, ಅವರಿಗೆ ಶುಭಾಶಯವನ್ನು ಅರ್ಪಿಸುವ ಬದಲಾಗಿ ಈ ರೀತಿಯ ಸಣ್ಣತನವನ್ನು ಅವರು ಪ್ರದರ್ಶನ ಮಾಡಿರುವಂಥದ್ದು ಯಾರಿಗೂ ಸರಿ ಕಾಣೋದಿಲ್ಲ. ಹಾಗಾಗಿ ಶಾಸಕರಿಗೆ ಇದರಿಂದ ಯಾವ ತೊಂದರೆಯೂ ಆಗೋದಿಲ್ಲ. ಸಾರ್ವಜನಿಕರು ಈಗಾಗಲೇ ತಿಳ್ಕೊಂಡಿದ್ದಾರೆ ಅಶೋಕ್ ಕುಮಾರ್ ಅವರು ಹೇಗೆ ಅವರಿಗೆ ತೆರಿಗೆ ಹಣದ ದುರುಪಯೋಗ ಮಾಡುವವರ ಅಥವಾ ತೆರಿಗೆ ಹಣವನ್ನು ಸದುಪಯೋಗ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಸಹಾಯ ಮಾಡುವವರು ಅಂತೇಳುವಂಥದ್ದು. ಕೋಟ್ಯಾಂತರ ರೂಪಾಯಿಯನ್ನು ಸಹಾಯಧನ ಮಾಡಿದಂಥ ಸಾವಿರಾರು ಮಂದಿಗೆ ಸಹಾಯ ಮಾಡಿದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಇವತ್ತು ಇವರಿಂದ ಪಾಠ ಕಲಿಬೇಕಾಗಿಲ್ಲ. ಈ ದೃಷ್ಟಿಯಲ್ಲಿ ನಾನು ಮಠಂದೂರು ಅವರಿಗೆ ಹೇಳ್ತೇನೆ, ನಿಮ್ಮ ಹೊಟ್ಟೆ ನೋವಿಗೆ ಒಂದು ಮದ್ದು ತೆಕ್ಕೊಳ್ಳಿ, ಅದರಿಂದ ನಿಮ್ಮ ಇಂಥ ಆಲೋಚನೆಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಅಂತೇಳಿ ನಾನು ಮಠಂದೂರು ಅವರಿಗೆ ನನ್ನ ಸಲಹೆಯನ್ನು ನೀಡ್ತಾ ಇದ್ದೇನೆ.